ಉಡುಪಿಯಲ್ಲಿ ಮುಸಲ್ಮಾನ ವ್ಯಾಪಾರಿಗಳಿಗೆ ವ್ಯಾಪಾರ ಬಹಿಷ್ಕಾರ ವಿಚಾರವಾಗಿ ಉಡುಪಿ ಜಿಲ್ಲಾ ಸೌಹಾರ್ದ ಸಮಿತಿಯಿಂದ ಮುಸಲ್ಮಾನ ವರ್ತಕರು ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯನ್ನ ಭೇಟಿ ಮಾಡಿದ್ದಾರೆ. ಜಾತ್ರೆ ವ್ಯಾಪಾರ ಮಾಡಲು ಅವಕಾಶ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ. ಅಬೂಬಕರ್ ಅತ್ರಾಡಿ ನೇತೃತ್ವದ ಮುಸಲ್ಮಾನ ವ್ಯಾಪಾರಿಗಳು ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭ ಪ್ರತಿಕ್ರಿಯೆ ನೀಡಿದ ಪೇಜಾವರ ಶ್ರೀಗಳು, ಯಾರಿಂದ ಅನ್ಯಾಯವಾಗಿದೆ ಅವರು ಸಮಸ್ಯೆ ಸರಿ ಮಾಡಿಕೊಳ್ಳಬೇಕು. ತಪ್ಪು ಮಾಡಿದವರನ್ನ ಆ ಸಮಾಜ ಶಿಕ್ಷಿಸಲಿ, ಮಾಡಿದ ತಪ್ಪನ್ನ ಆ ಸಮಾಜ ಪ್ರತಿಭಟಿಸಲಿ. ಒಬ್ರು ಮಾಡಿದ ಅನ್ಯಾಯ ಇಡೀ ಸಮಾಜಕ್ಕೆ ತಟ್ಟುತ್ತೆ. ತಪ್ಪಿತಸ್ಥರಿಗೆ ಬೆನ್ನೆಲುಬಾಗಿ ನಿಲ್ಲದಿದ್ರೆ ಹಿಂದೂ ಸಮಾಜಕ್ಕೆ ನೋವಾಗುವುದಿಲ್ಲ. ಮುಸಲ್ಮಾನರು ಮತ್ತು ಕ್ರೈಸ್ತ ಮುಖಂಡರು ವ್ಯಾಪಾರ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ. ಶಾಂತಿ, ಸಾಮರಸ್ಯ, ಸೌಹಾರ್ದ, ನೆಮ್ಮದಿ ಅವಶ್ಯವಾಗಿ ಬೇಕು. ಒಂದು ಗುಂಪಿನಿಂದ ಸಾಮರಸ್ಯ ಸಾಧ್ಯ ಇಲ್ಲ. ಹಿಂದೂ ಸಮಾಜ ಬಹಳ ಕಾಲದಿಂದ ನೋವನ್ನ ಉಂಡಿದೆ. ಹಲವು ಅಹಿತಕರ ಘಟನೆಗಳಿಂದ ಹಿಂದೂ ಸಮಾಜ ಬಹಳ ನೋವಿನಲ್ಲಿದೆ. 4 ಮಂದಿ ಧಾರ್ಮಿಕ ಮುಖಂಡರು ಕುಳಿತು ಮಾತನಾಡುವುದರಿಂದ ಸಮಸ್ಯೆ ಬಗೆಹರಿಸಲು ಸಾಧ್ಯ ಇಲ್ಲ. ತಳಮಟ್ಟದಲ್ಲಿ ಇದಕ್ಕೆ ಪರಿಹಾರ ಆಗಬೇಕಾಗಿದೆ. ನಿರಂತರವಾಗಿ ಅನ್ಯಾಯವಾದಾಗ ಬೇಸರ, ನೋವು ಸ್ಫೋಟವಾಗುತ್ತೆ. ಹಿಂದೂ ಸಮಾಜ ನೋವು ಉಂಡು ಬೇಸರವಾಗಿ ಇಂದು ಸ್ಫೋಟಗೊಂಡಿದೆ. ಈ ಬೆಳವಣಿಗೆಗೆ ಕಾರಣ ಏನು ಎಂಬುದು ಒಂದೇ ವೇದಿಕೆಯಲ್ಲಿ ಕುಳಿತು ಚರ್ಚೆ ಮಾಡಬೇಕು. ಹಿಂದೂ ಸಮಾಜಕ್ಕೆ ನೋವಾಗುವ ಯಾವುದೇ ಘಟನೆಗಳು ನಡೆಯದಿದ್ರೆ ಸಾಮರಸ್ಯ ಬೆಳೆಯಬಹುದು. ನಾವು ಶಾಂತಿ ಸಹಬಾಳ್ವೆಯಿಂದ ಇರೋಣ ಅಂತ ಬಾಯಲ್ಲಿ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಸಮಾಜದಲ್ಲಿ ಶಾಂತಿ ಸಹಬಾಳ್ವೆ ನೆಲೆಸಲು ಯಾರ ಮಧ್ಯಸ್ಥಿಕೆಯೂ ಬೇಡ ಅಂತ ಹೇಳಿದ್ದಾರೆ. ಮುಸ್ಲಿಂ ಸಮಾಜದ ಹಾಗೂ ಕ್ರೈಸ್ತ ಸಮಾಜದ ಧಾರ್ಮಿಕ ಮುಖಂಡರು, ವ್ಯಾಪಾರಸ್ಥರ ಮುಖಂಡರು ಬಂದು ನಮ್ಮಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಉಡುಪಿಯಲ್ಲಿ ಶಾಂತಿ ಸಾಮರಸ್ಯ ಮೂಡಬೇಕು ಹಾಗೂ ಯಾರಿಗೂ ತೊಂದರೆಯಾಗಬಾರ್ದು, ಬದುಕಿಗೆ ಅಡ್ಡಿ ಆಗಬಾರ್ದು ಅನ್ನೋ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಇದರ ಹಿಂದೆ ಎಲ್ಲರ ಶ್ರಮ ಬೇಕಾಗಿದೆ. ಸಮಾಜದಲ್ಲಿ ಶಾಂತಿ, ಸಾಮರಸ್ಯ, ನೆಮ್ಮದಿ, ಸೌಹಾರ್ದ ಇದು ಅವಶ್ಯವಾಗಿ ಬೇಕು. ಆದರೆ ಅದು ಯಾವುದೋ ಒಂದು ಗುಂಪಿನಿಂದ ಮಾತ್ರ ಆಗುವಂಥದ್ದಲ್ಲ. ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ. ಮತ್ತು ಇನ್ನೊಂದು, ಇವತ್ತು ಏನು ಇಂತಹ ಒಂದು ಬೆಳವಣಿಗೆ ನಡೆದಿದೆ, ಈ ಬೆಳವಣಿಗೆ ಹಿಂದೆ ನಮ್ಮ ಹಿಂದೂ ಸಮಾಜವೂ ಕೂಡ ತುಂಬ ನೋವನ್ನು ಉಂಡಿದೆ. ಬೇರೆ ಹಿಂದೂ ಸಮಾಜ ಮಾತ್ರ ಅಲ್ಲ, ಕೆಲವು ಅಹಿತಕರ ಘಟನೆಗಳಿಂದಾಗಿ ಅನೇಕ ಸಮಾಜದ ವ್ಯಕ್ತಿಗಳು ತುಂಬ ನೋವನ್ನು ಉಂಡಿದ್ದಾರೆ. ಹಾಗಾಗಿ ನಾವು ಬರೀದೇ ಧಾರ್ಮಿಕ ಮುಖಂಡರು ಮೇಲೆ ನಿಂತುಕೊಂಡು 4 ಮಂದಿ ಮುಖಂಡರು ನಿಂತುಕೊಂಡು ಮಾತನಾಡುವುದರಿಂದಾಗಿ ಸಮಸ್ಯೆ ಪರಿಹಾರ ಆಗೋದಿಲ್ಲ. ತಳಮಟ್ಟದಿಂದ ಇದಕ್ಕೊಂದು ಪರಿಹಾರ ಆಗಬೇಕಾಗಿದೆ. ಉತ್ತಮ ಸ್ವಾಮೀಜಿಯವರ ಈ ಒಂದು ಸಂದೇಶ ಕೂಡ ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಒಂದು ಶಾಂತಿಯುತ ಒಂದು ಸಮಿತಿಯನ್ನು ಮಾಡಿಕೊಂಡು ಪರಿಹಾರ ರೂಪಿಸುವ ಅಂತೇಳಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಇವತ್ತಿನ ಭೇಟಿ ಆಕಸ್ಮಿಕ ಭೇಟಿ. ಈ ಭೇಟಿಯಲ್ಲಿ ನಮಗೆ ಇವತ್ತು ಸಂದರ್ಭ ಏನಂತ ಗೊತ್ತಿಲ್ಲಾಗಿತ್ತು. ಸ್ವಾಮೀಜಿಯವರ ಸಂದರ್ಭ ಬಂದಾಗ ಈ ಆಕಸ್ಮಿಕ ಭೇಟಿಯಲ್ಲಿ ನಾವೀಗ ಮಾತಾಡಿದ್ದೇವೆ. ಶಾಂತಿ ಸಭೆಯನ್ನು ಮಾಡಿ ಆವಾಗ ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೂಡ ನೀಡ್ತೀವಿ. ಈವರೆಗೆ ಯಾವುದೇ ಒಂದು ರೀತಿಯ ಮೀಟಿಂಗನ್ನು ನಾವು ಮಾಡಿಲ್ಲ. ಕಾರಣ ಅಂತ ಹೇಳಿದರೆ ಇದು ಯಾವ್ಯಾವುದೋ ರೀತಿಯಲ್ಲಿ ಮುಂದುವರಿದುಕೊಂಡು ಹೋಗಿ ಈ ಪರಿಸ್ಥಿತಿ ಬಂದುಬಿಟ್ಟಿದೆ. ಇನ್ನು ಮುಂದಕ್ಕೆ ಆ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕಷ್ಟೇ. ಇದು ತಡವಾಗಿ ಈ ಕೆಲಸ ಆಗಿದೆ ಅಂತೇಳಿ ನನ್ನ ಅನಿಸಿಕೆ. ಇವತ್ತು ಶ್ರೀ ಪೇಜಾವರ ಶ್ರೀಗಳು ನಾವು ಅವರಿಗೆ ಮನವಿ ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ. ಯಾಕೆಂದರೆ ಉಡುಪಿಯ ಸನ್ನಿವೇಶಗಳನ್ನು ಅವರನ್ನು ತಿಳುವಳಿಕೆ ಮಾಡಲಿಕ್ಕೆ ಅವರು ತಿಳಿದಿದ್ದಾರೆ. ಆದರೆ ನಾವು ಅವರನ್ನು ಯತ್ನ ಮಾಡಿದ್ದೇವೆ. ಯಾಕೆಂತೇಳಿದ್ರೆ ಕೆಲವೊಂದು ಸನ್ನಿವೇಶಗಳು ನಮ್ಮಲ್ಲಿ ಹದಗೆಟ್ಟುವ ಕೆಲಸ ಆಗಿದೆ. ಯಾಕೆಂತೇಳಿ ನಮ್ಮ ಧರ್ಮದೊಳಗೆ ಏನೋ ಒಂದು ಸಣ್ಣ ತಪ್ಪುಗಳು ಆಗ್ತಿದೆ. ಅದನ್ನು ನಾವು ಸರಿಪಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಅವರ ಜೊತೆ ನಾವು ಹಿಂದೂ ಧರ್ಮ ಮುಖಂಡರ ಜೊತೆ ನಾವು ಮಾತಾಡಿ ಏನೋ ಒಂದು ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕುವ ಯತ್ನವನ್ನು ನಾವು ಮಾಡ್ತೇವೆ. ಪೇಜಾವರ ಸ್ವಾಮಿಗಳು ಅದೇ ಮಾತು ಹೇಳಿದರು, ಒಗ್ಗಟ್ಟಿನಲ್ಲಿ ನೀವೆಲ್ಲ ಒಗ್ಗಟ್ಟಾಗಿದ್ದರೆ ಖಾಲಿ ಇಷ್ಟೇ ಮುಖಂಡರಲ್ಲ, ಎಲ್ಲರೂ ಸೇರಿಕೊಂಡು, ಎಲ್ಲ ಧರ್ಮದ ಮುಖಂಡರು ಸೇರಿಕೊಂಡು ನೀವೆಲ್ಲ ಮಾತುಕತೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ನಿಮಗೆ 100ಕ್ಕೆ 100 ಜಯ ಸಿಗ್ತದೆ. ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿದ ಮಾತು ಹೇಳಿ ಅವರು ನಮ್ಮನ್ನು ಧೈರ್ಯ ತುಂಬಿಸಿದ್ದಾರೆ.